ದಿವಂಗತರಾಗಿರುವ ಶಿರೂರು ಮಠದ ಲಕ್ಷ್ಮೀವರ ತೀರ್ಥ ಶ್ರೀಪಾದರು ಸ್ತ್ರೀ ಸಂಘ ಹೊಂದಿದ್ರು. ಮದ್ಯಪಾನ ಮಾಡುತ್ತಿದ್ದವರು. ಅವರನ್ನ ಸನ್ಯಾಸಿ ಎಂದು ಒಪ್ಪುವುದು ಹೇಗೆ ಎಂದು ಪೇಜಾವರ ಮಠಾಧೀಶ ಅಷ್ಟಮಠಗಳಲ್ಲಿನ ಹಿರಿಯ ಯತಿ ವಿಶ್ವೇಶ ತೀರ್ಥ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ. ಶಿರೂರು ಲಕ್ಷ್ಮೀವರ ತೀರ್ಥ ಶ್ರೀಪಾದರು ನಿಧನದ ಬಳಿಕ ಅಷ್ಟಮಠಾಧೀಶರ ವಿರುದ್ಧ ಹಾಗೂ ಪ್ರಮುಖವಾಗಿ ಪೇಜಾವರ ಶ್ರೀಗಳ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ. ಶಿರೂರು ಶ್ರೀಗಳ ಸಾವಿನ ನಂತರ ಭಕ್ತರ ಜನಸಾಮಾನ್ಯರ ವಲಯದಲ್ಲಿ ಶಿರೂರು ಶ್ರೀಗಳ ಕೊಲೆ ಎಂಬ ಅರ್ಥದಲ್ಲಿ ಪ್ರಕರಣವನ್ನ ವ್ಯಾಖ್ಯಾನಿಸಲಾಗುತ್ತಿದೆ. ಈ ಬಗ್ಗೆ ಉಡುಪಿಯಲ್ಲಿ ಪೇಜಾವರ ಶ್ರೀಗಳು ಪತ್ರಿಕಾಗೋಷ್ಠಿ ನಡೆಸಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಷಪ್ರಾಶನವೋ ಅಥವಾ ಆಹಾರದ ವ್ಯತ್ಯಯವೋ ಗೊತ್ತಿಲ್ಲ, ಆದರೆ ಅತಿಯಾದ ಮದ್ಯಪಾನದಿಂದ ಅವರ ಸಾವಾಗಿರಬಹುದು ಎಂದಿದ್ದಾರೆ. ಈ ಹಿಂದೆ ಮಹಿಳೆಯ ಜೊತೆ ಸಂಪರ್ಕ ಇತ್ತು, ಮಕ್ಕಳು ಇದ್ದಾರೆ ಎಂದು ಕೂಡ ಹೇಳಿದ್ದಾರೆ. ಇತ್ತೀಚೆಗೆ ಹೊಸ ಮಹಿಳೆಯ ಜೊತೆ ಸಂಪರ್ಕ ಇತ್ತು, ಆ ಮಹಿಳೆಯ ಜೊತೆ ಗಲಾಟೆ ನಡೆದಿರಬಹುದು ಎಂದು ಪೇಜಾವರ ಶ್ರೀ ಸಂಶಯ ವ್ಯಕ್ತಪಡಿಸಿದ್ದಾರೆ. ಬೇರೆ ಮಠದಿಂದ ಶಿರೂರು ಶ್ರೀಗಳಿಗೆ ಅಪಾಯ ಆಗುವ ಸಾಧ್ಯತೆ ಇಲ್ಲ, ಆದರೆ ಶಿರೂರು ಮಠದ ಒಳಗಿನವರೇ ಅಪಾಯ ಮಾಡುವ ಸಾಧ್ಯತೆ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಯಲಿ, ಸತ್ಯಾಂಶ ಹೊರಕ್ಕೆ ಬರಲಿ, ಅಷ್ಟಮಠಗಳ ಬಗ್ಗೆ ಮಾಡುವ ದೋಷಾರೋಪಣೆಯನ್ನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ರು. ಮತ್ತು ಬೇರೆ ಏನಾದರೂ ಆಹಾರದ ದೋಷದಿಂದ ಇಷ್ಟು ಆಹಾರದಿಂದ ಆಗ್ತದೆ, ಅಥವಾ ಮತ್ತೆ ಯಾರಾದರೂ ಅವರ ಒಟ್ಟಿಗೆ ಇದ್ದವರೇ ಏನಾದರೂ ಕಾರಣದಿಂದ ಕೊಟ್ಟಿದ್ದಾರೋ ಗೊತ್ತಿಲ್ಲ. ವಿಷಪ್ರಾಶನ ಆಗಿದೆಯೋ ಆಗಿಲ್ಲವೋ. ಕೆಲವರು ಹೇಳ್ತಾರೆ ಕಿಡ್ನಿ ಮತ್ತು ಲಿವರ್ ಅದೆಲ್ಲ ಸರಿಯಿಲ್ಲ, ಆಗಿಲ್ಲ, ಅದರಿಂದ ಆಗಿದೆ ಅಂತ. ಮತ್ತು ಕೆಲವರು ಅತಿಯಾದ ಪಾನದಿಂದ ಆಗಿದೆ ಅಂತ ಅದು ಒಂದು ವರದಿ ಬಂದಿದ್ದವರಿಂದ ಅತಿಯಾದ ಪಾನ ಅದರಿಂದ ಆಗಿದೆ ಅಂತ. ಮತ್ತು ಕೆಲವರು ಅವರೊಳಗೇನೆ ಅವರಿಗೆ ಎರಡೆರಡು ಥರದ ಮಹಿಳೆಯರಿದ್ದಾರೆ, ಮಹಿಳೆಯರಲ್ಲೇ ಎರಡು ಹೊಸದಾಗೊಬ್ಬರು ಬಂದಿದ್ದಾರೆ, ಅವರ ಒಳಗಿನ ಜಗಳದಿಂದ ಆಗಿದೆಯೋ ಅಂತ ಸಂಶಯ. ಈಗ ಅನೇಕ ಥರದ ಊಹಾಪೋಹಗಳು ಇಲ್ಲಿ ಬಂದ ಮೇಲೆ. ಇನ್ನು ಪಟ್ಟದ ದೇವರನ್ನ ಕೊಡಲು ನಿರಾಕರಿಸಿದ ವಿಚಾರವಾಗಿ ಮಾತನಾಡಿದ ಪೇಜಾವರ ಶ್ರೀಗಳು, ಪಟ್ಟದ ದೇವರನ್ನ ಕೊಡಬಾರದು ಎಂದು ನಾನು ಹೇಳಿಲ್ಲ, ಇತರ ಮಠಾಧೀಶರ ವಿರೋಧ ಆಯಿತು. ಈ ಹಿಂದೆ ಶಿರೂರು ಶ್ರೀಗಳು ಅಷ್ಟ ಮಠಾಧೀಶರಿಗೆ ಮಕ್ಕಳಿದ್ದಾರೆ ಎಂಬ ಹೇಳಿಕೆಯನ್ನ ನೀಡಿದ್ರು. ಇದರಿಂದ ಇತರ ಮಠಾಧೀಶರಿಗೆ ನೋವು ತಂದಿದೆ. ಅವರೇ ಮಕ್ಕಳಿದ್ದಾರೆ ಅಂತ ಒಪ್ಪಿಕೊಂಡಿದ್ದಾರೆ. ಅವರು ಸನ್ಯಾಸಿಯಾಗಲು ಸಾಧ್ಯವಿಲ್ಲ. ಮದ್ಯಪಾನ ಮತ್ತು ಸ್ತ್ರೀಯರ ಆಸಕ್ತಿಯಿಂದ ಸನ್ಯಾಸಕ್ಕೆ ದ್ರೋಹ ಮಾಡಿದ್ರು. ಸ್ವಲ್ಪ ಪುಂಡಾಟಿಕೆಯನ್ನ ಮಾಡುತ್ತಿದ್ರು. ಯಾವ ಸ್ವಾಮಿಗಳು ವಿಷ ಹಾಕಲು ಸಾಧ್ಯವಿಲ್ಲ. ಬಾಲ್ಯದಲ್ಲಿ ಕೆಲವು ಪ್ರಕರಣ ಕೇಳಿದ್ದೆ. ದುಶ್ಚಟ ಬಿಡುವಂತೆ ಮುಖತಃ ಹೇಳಿದ್ದೇನೆ. ನೀವು ಅಷ್ಟಮಠಾಧೀಶರಲ್ಲ ಎಂದು ಬದುಕಿರುವಾಗಲೇ ಹೇಳಿದ್ದೆವು. ನನ್ನ ಮೇಲೂ ಆರೋಪ ಮಾಡಿದ್ದಾರೆ. ಶಿರೂರು ಶ್ರೀಗಳಿಗೆ ಎಲ್ಲ ಬಿಡುವಂತೆ ಸಲಹೆ ಮಾಡಿದ್ದೆ, ಆದರೆ ಅವರು ಅದನ್ನ ಸ್ವೀಕರಿಸಿಲ್ಲ ಎಂದ್ರು. ವಿಷಪ್ರಾಶನ ಅಂತ ಸಂಶಯ ಬಂದಿದೆ ಅಂತ. ಅದು ವಿಷಪ್ರಾಶನವೋ ಅಥವಾ ಆಹಾರ ದೋಷವೋ ಅಥವಾ ಮತ್ತೆ ಯಾರಾದರೂ ವಿಷ ಹಾಕಿದ್ದೋ ಸರಿಯಾದ ವಿಚಾರ ನಮಗೆ ಅದರ ಬಗ್ಗೆ ಯಾವುದೇ ರೀತಿಯ ಮುಕ್ತವಾದ ವಿಚಾರ ನಡೆಯಲಿ. ಮಠದ ಕಡೆ ಯಾವ ಮಠದ ಕಡೆಯಿಂದಲೂ ಕೂಡ ಅಂಥದ್ದು ಪರಿವಾರಗಳಿಗೆ ಸಾಧ್ಯತೆಯೇ ಇಲ್ಲ, ಅವರ ಸಂಪರ್ಕವೇ ಇಲ್ಲ. ನಮ್ಮ ಮಠದ ಯಾರೂ ಕೂಡ ಅಲ್ಲಿ ಹೋದ ಆಹಾರ ಕೊಡೋದಂತೂ ಸಾಧ್ಯವೇ ಇಲ್ಲ. ಅವರ ಮಠದ ಒಳಗೇನೆ ಏನಾದರೂ ಆಗಿದ್ದರೆ ಅದರಲ್ಲಿ ಕೂಡ ಅದೇ ಇಬ್ಬರು ಮಹಿಳೆಯರಿದ್ದಾರೆ. ಒಂದು ಇಷ್ಟವರೆಗಿದ್ದ ಮಹಿಳೆ ಹೊಸದಾಗಿ ಒಬ್ಬರು ಸೇರಿಕೊಂಡಿದ್ದಾಳೆ. ಅವರ ಜಗಳದಿಂದ ಏನಾದರೂ ಆಗಿರಬಹುದು ಅಂತ ಅದು ಒಂದು ಊಹೆ. ಮತ್ತೊಂದು ಇದು ಪಾಯಸನು ಅತಿಯಾದ ಅವರ ಪಾನದ ಪ್ರವೃತ್ತಿ ಇತ್ತು, ಅತಿಯಾದ ಪಾನದಿಂದಲೂ ಆಗಿರಬಹುದು. ಯಾಕೆಂದರೆ ಅನೇಕ ಮುಂದೆ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳೆಲ್ಲ ಇದ್ದು ತುಂಬ ಒಂದು ಕಾಲೇಜಿನ ಕಾರ್ಯಕ್ರಮ. ಆಗ ವಿದ್ಯಾರ್ಥಿಗಳೇ ಹೇಳ್ತಾ ಇದ್ದಾರಂತೆ, ಏನು ಸ್ವಾಮಿಗಳ ಮುಖದಿಂದ ಭಾರಿ ವಾಸನೆ ಬರ್ತಾ ಇದೆ ಏನು ಅಂತ ವಿದ್ಯಾರ್ಥಿಗಳೇ ಆಶ್ಚರ್ಯದಿಂದ ಕೇಳ್ತಾ ಇದ್ದಾರೆ. ಆ ಭಾಗವಹಿಸಿದ ವಿದ್ಯಾರ್ಥಿಗಳೇ ಅದರಿಂದ ಮರು ದಿವಸವೇ ಆಗಿದೆ ಈ ಕಾರ್ಯಕ್ರಮ, ಇದು ಅನಾರೋಗ್ಯ. ಅದರಿಂದ ಅತಿಪಾನವೋ ಅಥವಾ ವಿಷಪ್ರಾಶನವೋ ಏನಾದರೂ ಆಗಿರಬಹುದು. ಹಾಗೆ ಸಂಶಯಕ್ಕೆ ಅವಕಾಶ ಇದೆ, ಅಥವಾ ಕಾಯಿಲೆ ಆಗಿದೆ, ಏನೊಂದು ಗೊತ್ತಿಲ್ಲ. ಅದು ಎಷ್ಟು ಪಕ್ಷಪಾತವಾಗಿ ವಿಚಾರ ಆಗಿದೆ. ನಾವು ಅದಕ್ಕೆ ಸ್ವಾಗತ ಇದೆ.
ಒಟ್ಟಿನಲ್ಲಿ ಶಿರೂರು ಶ್ರೀಗಳ ಸಾವಿನ ನಂತರ ಹೊಸ ವಿಚಾರಗಳು ಬೆಳಕಿಗೆ ಬರುತ್ತಿದೆ. ಅದರಲ್ಲೂ ಪೇಜಾವರ ಶ್ರೀಗಳು ಮಾಡಿರುವ ಆರೋಪಗಳಂತೂ ಅತ್ಯಂತ ಮಹತ್ವ ಪಡೆದುಕೊಳ್ಳುತ್ತಿದ್ದು, ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.